ಇಂದು ವಿಶ್ವ ಮಹಿಳಾ ದಿನಾಚರಣೆ. ಎಲ್ಲ ಸರ್ಕಾರಿ ಮಟ್ಟದಲ್ಲಿ ಸಂಘ ಸಂಸ್ಥೆಗಳು ಮಹಿಳಾ ದಿನಾಚರಣೆಯನ್ನ ಆಚರಿಸುವುದು ಸ್ವಾಭಾವಿಕ. ಆದರೆ ಖಾಸಗಿ ರಂಗದಲ್ಲಿ ಹುಂಡೈ ಕಾರು ಮಾರಾಟ ಸಂಸ್ಥೆ ಮಹಿಳಾ ಗ್ರಾಹಕರ ಕಾಳಜಿಯಿಂದ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿತು. ಉಡುಪಿಯ ಕಾಂಚನ್ ಹುಂಡೈ ಸಂಸ್ಥೆ ಮಹಿಳೆಯರಿಂದಲೇ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳನ್ನ ಕೂಡ ಆಯೋಜಿಸಿತು. ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಕಾಂಚನ್ ಹುಂಡೈನ ಪ್ರತಿಷ್ಠಿತ ಗ್ರಾಹಕಿ ಲಯನ್ಸ್ ಜಿಲ್ಲೆ 317ಸಿಯ ಜಿಲ್ಲಾ ಸಂಯೋಜಕಿ ವಿದ್ಯಾಲತಾ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅಲ್ಲದೆ ಮಹಿಳಾ ಗ್ರಾಹಕರಿಗಾಗಿ ಇರುವ ವಿಶೇಷ ಸೇವಾ ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು. ನನಗೆ ತುಂಬ ಸರ್ವಿಸ್ ಸಿಕ್ಕಿದೆ ಅಂದರೆ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸರ್ವಿಸ್ ಬಗ್ಗೆ ಹೇಳಲಿಕ್ಕೆ ಎರಡು ಮಾತಿಲ್ಲ. ನಾನು ಯಾರಿಗೆ ಸಹ ಯಾವಾಗಲೂ ಅಂದರೆ ಮತ್ತೆ ನಮಗೇನು ದೀಪ ಅವರು ಇಂಟ್ರೊಡ್ಯೂಸ್ ಆಗಿದ್ದಾರೆ, ಅವರು ತುಂಬ ಏನು ಅವರಿಗೆ ಇಲ್ಲಿ ಜಾಬ್ ಉಂಟು, ಅವರಿಗೆ ಅದಕ್ಕೆ ಸ್ವಲ್ಪ ಹೊರತಿದ್ದಾರೆ ಅವರು. ಹಾಗೆ ತುಂಬ ಸರ್ವಿಸ್ ಬಗ್ಗೆ ಏನು ಹೇಳಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಇಲ್ಲಿ ಬಂದು ಅವರಿಗೆ ಏನು ಅನುಕೂಲತೆ ಉಂಟು ಅದೆಲ್ಲ ಇಲ್ಲಿ ಸಿಗ್ತದಂತ ನಾನು ಹೇಳ್ತೇನೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕಾಂಚನ್ ಹುಂಡೈಯಿಂದ ಮಹಿಳಾ ಗ್ರಾಹಕರಿಗಾಗಿ ಉಚಿತ ಪಿಕ್ ಆಫ್ ಡ್ರಾ, ಫ್ರೀ ವಾಶ್, ಸರ್ವಿಸ್ನಲ್ಲಿ 10% ರಿಯಾಯಿತಿ, ಬಿಡಿಭಾಗಗಳಲ್ಲಿ 5% ರಿಯಾಯಿತಿ ಇದೆ. ಈ ಕೊಡುಗೆ ಮಾರ್ಚ್ 8ರಿಂದ 31ರವರೆಗೆ ಮಹಿಳಾ ಗ್ರಾಹಕರಿಗಾಗಿ ಲಭ್ಯವಿದ್ದು, ಗ್ರಾಹಕರು ಈ ಸೌಲಭ್ಯದ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ಕಿರಣ್ ಅಂಗಡಿ ವಿನಂತಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಜಯ ಇಂಡಸ್ಟ್ರೀಸ್ನ ಸಾಧನಾ ಎಸ್ ಪೈ, ಕಾಂಚನ್ ಹುಂಡೈನ ನಿರ್ಮಲಾ, ಅನುಷಾ, ದೀಪಾ ಪೈ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ತೆ. ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ಇಲ್ಲಿ ನಾವು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಜೊತೆಗೆ ಈ ವುಮೆನ್ಸ್ ಡೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಹುಂಡೈಯಿಂದ ಇದು ನಾವು ಮಾಡ್ತಾ ಇರೋದು. ಹುಂಡೈ ಜೊತೆಗೆ ಕಾಂಚನ ಹುಂಡೈ ಸತತವಾಗಿ 12ನೇ ವರ್ಷಕ್ಕೆ ಇದಿದೆ. ಜೊತೆಗೆ ಈ ವುಮೆನ್ಸ್ ಡೇ ನಾವು ಮಾಡ್ತಿರೋದು ಒಂದು ಫ್ರೀ ಪಿಕಪ್ ಡ್ರಾಪ್ ಇದೆ ವುಮೆನ್ಸ್ ಅವ್ರಿಗೆ, ವುಮೆನ್ಸ್ ಕಸ್ಟಮರ್ಸ್ ರಿಜಿಸ್ಟ್ರೇಷನ್ ಕಸ್ಟಮರ್ಸ್ಗೆ. ಜೊತೆಗೆ ಫ್ರೀ ವಾಶ್ ಇದೆ, ಪ್ಲಸ್ ಮತ್ತು 10% ಡಿಸ್ಕೌಂಟ್ ಆನ್ ದ ಲೇಬರ್, ಮತ್ತು ಫ್ರೀ ವಾಶ್, ಜೊತೆಗೆ 5% ಬಿಡಿಭಾಗಗಳ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಇದು ಇವತ್ತಿಂದ ಅಂದರೆ 8th ಮಾರ್ಚಿಂದ ಹಿಡ್ಕೊಂಡು 31 ಮಾರ್ಚ್ ಅಪ್ ಟು 31st ಮಾರ್ಚ್ವರೆಗೂ ಇರುತ್ತೆ. ಎಲ್ಲರಿಗೂ ನಾವು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಇದು ಮಾಡ್ತಾ ಇದ್ದೇವೆ. ಸೊ ಜೊತೆಗೆ ಈ ವುಮೆನ್ಸ್ ಡೇ ಮೀಡಿಯಾ ಬಂಧುಗಳು ಹಾಗೂ ಎಲ್ಲರಿಂದ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಒಟ್ಟಾರೆಯಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಸೇವಾ ಸೌಲಭ್ಯ, ವಿಶೇಷ ರಿಯಾಯಿತಿಯನ್ನ ನೀಡುವ ಮೂಲಕ ಕಾಂಚನ್ ಹುಂಡೈ ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿತು. ದಿವಾಕರ್ ಹಿರೇಡ್ಕ, ಸ್ಪಂದನ ನ್ಯೂಸ್, ಉಡುಪಿ.